ಜಿತೇಶ್ ಕುಮಾರ್ ಸಾರಥ್ಯದ ರಾಜಶ್ರೀ ಕುಡ್ಲಾ ಹಾಗೂ ತೇಜಸ್ವಿನಿ ಕಿಶೋರ್ ಮಂಗಳೂರು, ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ ಸಾರಥ್ಯದ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರ್ ಮಂಜೇಶ್ವರ ಅಭಿನಯಿಸುವ ಮಲ್ಲ ಸಂಗತಿಯೇ ಅತ್ ತುಳು ಹಾಸ್ಯಮಯ ನಾಟಕ ಹಾಗೂ ಬಿರುದು ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಗರದ ಪುರಭವನದಲ್ಲಿ ನಡೆಯಿತು. ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಮಲ್ಲ ಸಂಗತಿಯೇ ಅತ್ ತುಳು ಹಾಸ್ಯಮಯ ನಾಟಕ ಹಾಗೂ ಬಿರುದು ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮವನ್ನು ಬೆಳಾಲು ಶ್ರೀ ಮಾಯಾ ಮಹಾದೇವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಶಿವಕುಮಾರ್ ಬಾರಿತಾಯ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ಗರ್ಭಗುಡಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆಯೋ ಅಷ್ಟೇ ರಂಗಭೂಮಿಯು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿದರು. ಒಂದು ಸಂಘ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಬಹಳ ಕಷ್ಟ ಇದೆ. ಅದರಲ್ಲಿ ಎರಡು ತಂಡಗಳನ್ನು ಬೆಳೆಸ್ತಿದ್ದಾರೆ ಅಂತ ಹೇಳಿದರೆ ಕೃಷ್ಣನ ಬಹಳ ಅದ್ಭುತ ಮನಸ್ಸು ಅವ್ರದ್ದು, ಬಹಳ ಗ್ರೇಟ್ ಅಂತ ಹೇಳ್ತಿದ್ದೇನೆ. ಯಾಕೆಂತ ಹೇಳಿದರೆ ಕಾಸರಗೋಡು ಚಿನ್ನ ಸರ್ ಆಗಲಿ, ಲಕ್ಷ್ಮಿ ತಂಡದ ಈಶ್ವರನಾಗಲಿ, ವಿಜಯಕುಮಾರ್ ಕೋಡಿ ಆಗಲಿ, ಎಲ್ಲರೂ ಇದ್ದಾರೆ. ದೊಡ್ಡ ದೊಡ್ಡ ರಂಗ ಕಲಾವಿದರು. ಅವರ ಎದುರುಗಡೆ ನಾನೊಬ್ಬ ಸಣ್ಣ ವ್ಯಕ್ತಿ ಬಂದು ಈ ದೀಪ ಪ್ರಜ್ವಲನೆ ಮಾಡೋದು ದೊಡ್ಡ ಜವಾಬ್ದಾರಿ. ಲಕ್ಷ್ಮಿ ತಂಡದ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರು ಮಾತನಾಡಿ, ಇನ್ನಷ್ಟು ಕಲಾಭಿಮಾನಿಗಳ ಇನ್ನಷ್ಟು ಪ್ರೋತ್ಸಾಹ ಅಗತ್ಯವಿದೆ ಅಂತ ಹೇಳಿದರು. ನಾಟಕ ರಂಗ ಬಾರಿ ಎತ್ತರಕ್ಕೆ ಬೆಳೆದಿನ ಅಂಚೆನ ಸಿನಿಮಾ ರಂಗದ ಎತ್ತರ ಬೆಳೆಯುವುದುಂಟು. ನಿಗಳ ಮಾತೆನ್ನೋರ ಆಶೀರ್ವಾದ ಪ್ರೋತ್ಸಾಹ ಇನಿ ತುಳು ನಾಟಕ ರಂಗ ಅವಳು ತುಳು ಸಿನಿಮಾ ರಂಗ ಅವಳು ಭಾರಿ ಎತ್ತರಕ್ಕೆ ಬೆಳೆಯುವುದುಂಟು. ನಿಗಳು ಮಾತೆಲ್ಲ ಇಂಚೆನೆ ಮಾತೆಲ್ಲ ತುಳು ನಾಟಕ ತೂದು ತುಳು ಸಿನಿಮಾನ ತೂದು ಮಾತೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಇನ್ನು ತುಳು ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ನಾಟಕ ರಂಗಕ್ಕೆ ಹೊಡೆತ ಕಂಡಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಟಕ ಪ್ರದರ್ಶನಗೊಳ್ಳಲಿ ಅಂತ ಶುಭ ಹಾರೈಸಿದ್ರು. ಮಸ್ತ್ ಉತ್ತರ ಕೊರ್ಲೆ ನಾಟಕದಲ್ಲೇ ಯಶಸ್ವಿ ಪ್ರದರ್ಶನ ತೋಳು ಕೊರೋನಾ ಬತ್ತದು ತುಳು ರಂಗಭೂಮಿ ಸ್ಥಗಿತ ಆದಿತ್ತು. ಪುರಭವನಗಳು ಇನ್ನು ನನಂಜಿ ಮಲ್ಲ ಕಳೆನ ಶಾರದಾ ಆರ್ಟ್ಸ್ ಐಸಿರಿ ತಂಡದ ಕಲಾವಿದರು ಕೊರಿಯರು ಒಂದು ನಿರಂತರವಾದ ಮುಂದುವರಿ ಒಂದು ಪಡೆದು ಯಾಕಂದ್ರೆ ಇನ್ನು ಬಲ್ಪು ಬರ್ತಾಯಿನಾರು ಮಸ್ತ್ ಎಡ್ಡೆ ಪಾತ್ರೆ ಈ ಬಲ್ಪು ದಿನನಿತ್ಯ ತುಳು ರಂಗಭೂಮಿಡು ಬುಲೆ ಒಂದು ಪಡು ಮಸ್ತ್ ಖುಷಿಯ ಒಂದು ನೀನು ಪೂರ ತಂಡದ ನಾಟಕಲ್ಲ ಕೂಡರ ವೇದಿಕೆಗೆ ಬರಿಯರೆ ಆರಂಭ ಆತ ಒಂದು ನಿರಂತರವಾದ ಪಡು ರಂಗಭೂಮಿಗೆ ಫಲ ಕಪ್ಪುದ ಮೋಡ ಕಬಿಯಂದ ಉಪ್ಪಡು ಬಂದು ಎಡ್ಡೆಪ್ಪು ಬೈಕದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಂಗಚಿನ್ನಾರಿ ಕಾಸರಗೋಡು ಚಿನ್ನ ವಹಿಸಿ ಮಾತನಾಡಿದ್ರು. ಕರ್ನಾಟಕ ನಾಟಕ ಅಕಾಡೆಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದರಿಗೆ ಪ್ರೋತ್ಸಾಹಿಸ್ತಾ ಇದೆ. ಈ ಮೂಲಕ ತುಳು ರಂಗಭೂಮಿಗೆ ಕಲಾವಿದರಿಗೆ ಪ್ರಶಸ್ತಿ ಸಿಕ್ಕಿರುವುದು ಅಭಿನಂದನಾರ್ಹ ಅಂತ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಅಂತ ಸರ್ಕಾರದ ಸಂಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ತಿರುಗಿ ನೋಡುವಂತಹ ಕಾಲ ಬಂದಿದೆ ಅಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ. ಯಾಕಂದರೆ ಈ ಸಲ ವಿಜಯಕುಮಾರ್ ಕೊಡಿಯಾಲ್ಬೈಲರವರಿಗೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಜೊತೆಗೆ ರೋಹಿಣಿ ಜಗರಾಮ್ ಅಂತ ಅತ್ಯಂತ ಹಿರಿಯ ನಟಿಗೆ ಕೂಡ ಅವಾರ್ಡ್ ಬಂದಿದೆ. ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದು ಅಕಾಡೆಮಿ ಈ ಕಡೆ ತಿರುಗಿ ನೋಡ್ತಾ ಇದೆ, ಇದು ನಿಜವಾಗ್ಲೂ ತುಳು ರಂಗಭೂಮಿಗೆ ಸಂದಂತ ಗೌರವ ಅಂತ ನಾನು ತಿಳ್ಕೊಂಡೆ. ಇದೇ ವೇಳೆ ವೇದಿಕೆಯಲ್ಲಿ ಗಣ್ಯರು, ಸಮಾಜ ಸೇವಕ ಸತೀಶ್ ಶೆಟ್ಟಿ ಬೆಂಗಳೂರು ಅವರಿಗೆ ಕಲಾ ಪೋಷಕ ಎಂದು ಬಿರುದು ನೀಡಿ ಗೌರವಿಸಲಾಯಿತು. ಜೊತೆಗೆ ಜೆಪಿ ತುಮಿನಾಡು, ರಾಜೇಶ್ ಮುಗುಳಿ, ಕೃಷ್ಣರಾಜ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇನ್ನು ರಾಜಶ್ರೀ ಕುಡ್ಲದ ಜಿತೇಶ್ ಕುಮಾರ್ ಅವರು ಗಣ್ಯರನ್ನ ಸ್ವಾಗತ ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ವೇಳೆ ವರ್ತಕರ ವಿವಿಧೋದ್ದೇಶ ಸಹಕಾರಿ ನಿಯಮಿತ ಸಂಘ ಬಿಸಿರೋಡು ಇದರ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ಹಾಸ್ಯ ನಟ ಉಮೇಶ್ ಮಿಜಾರು, ರಾಜೇಶ್ ಬದಿಯೋಡು, ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ, ಸಮಾಜ ಸೇವಕ ರವಿ ಪಾವೂರು, ನಟ ಪ್ರಕಾಶ್ ತುಮಿನಾಡು ಸೇರಿದಂತೆ ಹಲವು ಮಂದಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಡ್ಯಾನ್ಸ್ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಯಿತು.
ನೃತ್ಯದ ಬಳಿಕ ಮಲ್ಲ ಸಂಗತಿಯೇ ಅತ್ತು ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.